ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರ ಜಿಲ್ಲೆಯ ಇಂದ್ರಾವತಿ ಎಂಬ 50ರ ಪ್ರಾಯದ ಮಹಿಳೆಯು ಗಂಡ ಮತ್ತು 4 ಮಕ್ಕಳಿಗೆ ಟಾಟಾ ಹೇಳಿ 30ರ ಯುವಕನೊಬ್ಬನನ್ನು ಮದುವೆಯಾಗಿದ್ದಾಳೆ. ಮೊದಲನೇದಾಗಿ ಚಂದ್ರಶೇಖರ್ಗೆ ಇಂದ್ರಾವತಿ ಎರಡನೆಯ ಹೆಂಡತಿ. ಆತನು ಟೆಂಟ್ ಹಾಕುವ ಕೆಲಸಕ್ಕೆ ಹೋಗುತ್ತಿರುವುದರಿಂದ ಮನೆಯಲ್ಲಿ ನಿಶ್ಚಿತ ಸಮಯ ಎಂಬುದು ಇರಲಿಲ್ಲ. ಹತ್ತಿರದ ನಿವಾಸಿ, ಹಿಂದಿನಿಂದಲೂ ತಿಳಿದವನೇ ಆದ 30ರ ಆಜಾದ್ ಜೊತೆಗೆ ಇಂದ್ರಾವತಿಗೆ ಸಂಬಂಧ ಬೆಳೆದಿದೆ. ಒಂದು ದಿನ ಚಂದ್ರಶೇಖರ್ ಅವರು ಅಕ್ರಮ ಸಂಬಂಧ ಹಿಡಿದಾಗ ನಿನ್ನ ಮಕ್ಕಳು ಇವನಿಗೆ ಹುಟ್ಟಿದವು ಎಂದು ದಬಾಯಿಸಿದ್ದಳಂತೆ. ಕೊನೆಗೆ ಚಂದ್ರಶೇಖರ್ಗೆ ಟಾಟಾ ಹೇಳಿದ್ಲು. ಹಣೆಗೆ ದೊಡ್ಡ ಕುಂಕುಮ ಬಳಿದುಕೊಂಡು ಒಂದು ಅಗ್ನಿಕುಂಡ ಉರಿಸಿ ಆಜಾದ್ ಕೈ ಹಿಡಿದುಕೊಂಡು 3 ಸುತ್ತು ಹಾಕಿ ಆ ಪ್ರದೇಶ ಬಿಟ್ಟು ಹೋಗಿದ್ದಾಳೆ. ಇದು ತಕರಾರು ಪಂಚಾಯಿತಿಯೆಲ್ಲ ಆಗಿದೆ. ಇವಳು ನನ್ನ ಮಕ್ಕಳನ್ನ ಕೊಲ್ಲಲು ನೋಡಿದ್ದಾಳೆ ಎಂದು ಚಂದ್ರಶೇಖರ್ ಆಪಾದಿಸಿದ್ದಾನೆ. ನಾನು ಕೊಲ್ಲುವುದು ಬೇಡ, ಇವನೇ ಸಾಕಲಿ ಎಂದು ಮಕ್ಕಳನ್ನ ಅವನಲ್ಲೇ ಬಿಟ್ಟು ಬಂದಿದ್ದೇನೆ ಎಂದು ಇಂದ್ರಾವತಿ ಹೇಳಲು ಪಂಚಾಯಿತಿ ಮಾಡಲು ಬಂದವರು ಬಾಯಿ ಮುಚ್ಚಿಕೊಂಡು ಹೇಳಿದರಂತೆ. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.